ಚಿತ್ರಜಗತ್ತು ಅಂದ್ರೆ ಹಾಗೇನೆ. ಚಿತ್ರಜಗತ್ತಿನ ಎಲ್ಲ ವಿಷಯಗಳು ತುಂಬಾನೇ ಇಂಟ್ರೆಸ್ಟಿಂಗ್. ಸಿನಿಮಾ ರಂಗದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ನಿಮಗೆ ತಿಳಿಸಿಕೊಡ್ತೀವಿ ನೋಡಿ. ಮಂಗಳೂರಿನ ಪ್ರಭಾತ್ ಮತ್ತು ಸುಚಿತ್ರಾ ಚಿತ್ರಮಂದಿರ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಎರಡೂ ಸಿನಿಮಾ ಮಂದಿರಗಳು ಇದೀಗ ಮಂಗಳೂರಿನ ಟಾಪ್ 2 ಸಿನಿಮಾ ಮಂದಿರಗಳು. ಅಂದ ಹಾಗೆ ಈ ಸಿನಿಮಾ ಮಂದಿರದಲ್ಲಿ ಪ್ರದರ್ಶನ ಕಾಣಲಿರುವ ಸಿನಿಮಾ ಯಾವುದು, ಸಿನಿಮಾ ಹೇಗಿದೆ, ಬನ್ನಿ ನಾನು ನಿಮಗೆ ತಿಳಿಸಿಕೊಡ್ತೀವಿ ನೋಡಿ. ನಗರದ ಸುಚಿತ್ರಾ ಮತ್ತು ಪ್ರಭಾತ್ ಚಿತ್ರಮಂದಿರ ಇದೀಗಾಗಲೇ ಮಂಗಳೂರಿಗರನ್ನ ಮನೋರಂಜಿಸುವಲ್ಲಿ ಯಶಸ್ವಿಯಾಗಿದೆ. ಕೋಸ್ಟಲ್ ವುಡ್, ಸ್ಯಾಂಡಲ್ವುಡ್, ಕಾಲಿವುಡ್, ಹಾಲಿವುಡ್, ಟಾಲಿವುಡ್, ಬಾಲಿವುಡ್ ಹೀಗೆ ಎಲ್ಲ ಸಿನಿಮಾ ರಂಗದ ಸಿನಿಮಾಗಳಿಗೆ ಹಿಟ್ ತಂದುಕೊಟ್ಟ ಚಿತ್ರಮಂದಿರಗಳೆಂದರೆ ಅದು ಸುಚಿತ್ರಾ ಮತ್ತು ಪ್ರಭಾತ್ ಚಿತ್ರಮಂದಿರ. ಈ ಎರಡೂ ಸಿನಿಮಾ ಮಂದಿರದಲ್ಲಿ ಈ ವಾರ ಪ್ರದರ್ಶನ ಕಾಣಲಿರುವ ಸಿನಿಮಾಗಳೆಂದರೆ 1973ರಲ್ಲಿ ತೆರೆಕಂಡ ಸಿನಿಮಾ ಗಂಧದ ಗುಡಿ, ಗೀತಾ ಗೋವಿಂದಂ, ದಿ ಪ್ರೆಡೇಟರ್ ಇಂಗ್ಲಿಷ್ ಸಿನಿಮಾ, ದಿ ನನ್ ಇಂಗ್ಲಿಷ್ 2D ಸಿನಿಮಾ. ಗೀತಾ ಗೋವಿಂದಂ ತೆಲುಗು ಸಿನಿಮಾದ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. 4 ವಾರಗಳ ಹಿಂದೆ ತೆರೆಕಂಡ ಗೀತಾ ಗೋವಿಂದಂ ಸಿನಿಮಾಕ್ಕೆ ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ರಶ್ಮಿಕಳ 2ನೇ ತೆಲುಗು ಸಿನಿಮಾ ಇದಾಗಿದ್ದು ಈ ಚಿತ್ರದ ಮೂಲಕ ರಶ್ಮಿಕಾ ಮಂದಣ್ಣಗೆ ಬೇಡಿಕೆ ಹೆಚ್ಚಾಗಿದ್ದಂತೂ ಸತ್ಯ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಚಿತ್ರ ಯಾರು ತಾನೇ ನೋಡಿಲ್ಲ ಹೇಳಿ. 1973ರಲ್ಲಿ ತೆರೆಕಂಡ ಚಿತ್ರ ಅದು. ಅಂದ್ರೆ ಈ ಚಿತ್ರಕ್ಕೆ ಬರೋಬ್ಬರಿ 45 ವರ್ಷಗಳ ಇತಿಹಾಸವಿದೆ. ಅಂದಿನ ಕಾಲದಲ್ಲಿ ಚಿತ್ರದ ತಂತ್ರಜ್ಞಾನಗಳು ಕಡಿಮೆಯಾಗಿತ್ತು. ಅದೇ ಸಿನಿಮಾವನ್ನ ಮತ್ತೆ ಹೈ ತಂತ್ರಜ್ಞಾನವನ್ನ ಬಳಸಿ ಬಿಡುಗಡೆ ಮಾಡಿದ್ರೆ ಚಿತ್ರ ವೀಕ್ಷಣೆ ಹೇಗಿರುತ್ತೆ ಹೇಳಿ. ವಾವ್, ರಾಜ್ಕುಮಾರ್ ಅವರ ಅಭಿಮಾನಿಗಳು ಫುಲ್ ಖುಷಿ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಸ್, ರಾಜ್ಕುಮಾರ್ ಅಭಿಮಾನಿಗಳು ಖುಷಿ ಪಡುವ ದಿನ ಸನ್ನಿಹಿತವಾಗಿದೆ. ಇದರಿಂದ ರಾಜ್ಯದ 100ಕ್ಕೂ ಹೆಚ್ಚಿನ ಸಿನಿಮಾ ಮಂದಿರಗಳಲ್ಲಿ ಗಂಧದ ಗುಡಿ ಡಿಜಿಟಲ್ 7.1 ಸೌಂಡ್ ನೊಂದಿಗೆ ಮರು ಬಿಡುಗಡೆಯಾಗುತ್ತಿದೆ. ಈ ಬಗ್ಗೆ ಡಾಕ್ಟರ್ ರಾಜ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಈ ಚಿತ್ರವನ್ನ ನಿರ್ಮಾಪಕ MP ಶಂಕರ್ ಅವರು ತಮ್ಮ ಭರಣಿ ಚಿತ್ರ ಸಂಸ್ಥೆಯ ಮೂಲಕ ನಿರ್ಮಿಸಿದ್ರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಕಲ್ನಾ, MP ಶಂಕರ್, ಬಾಲಕೃಷ್ಣ, ನರಸಿಂಹರಾಜು, ಲಕ್ಷ್ಮೀದೇವಿ ಸೇರಿದಂತೆ ಇತರರು ಅಭಿನಯಿಸಿದ್ದು ಚಿತ್ರವನ್ನ ವಿನಯ್ ನಿರ್ದೇಶನ ಮಾಡಿದ್ರು. 1973ರಲ್ಲಿ ತೆರೆಗೆ ಕಂಡ ಸಿನಿಮಾ ಇದಾಗಿದ್ದು ಈ ಚಿತ್ರದ ಹಾಡುಗಳೆಲ್ಲವೂ ಹಿಟ್ ಆಗಿದ್ದು ಚಿತ್ರಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ. ಈಗ ಈ ಚಿತ್ರವನ್ನ ಮರು ಎಂಟರ್ಪ್ರೈಸಸ್ ಸಂಸ್ಥೆಯವರು 100ಕ್ಕೂ ಹೆಚ್ಚಿನ ಸಿನಿಮಾ ಮಂದಿರಗಳಲ್ಲಿ ತೆರೆಗೆ ತರುತ್ತಿದ್ದಾರೆ. ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹರಿಯುವ ನದಿಯಲ್ಲಿ ದಿ ನನ್ ಇಂಗ್ಲಿಷ್ 2D ಸಿನಿಮಾ ಇದೊಂದು ಹಾರರ್ ಸಿನಿಮಾವಾಗಿದ್ದು ಇದೀಗಾಗಲೇ ವೀಕ್ಷಕರಿಂದ ಮೆಚ್ಚುಗೆಯನ್ನ ಪಡೆದುಕೊಂಡು ಪ್ರಭಾತ್ ಮತ್ತು ಸುಚಿತ್ರಾ ಸಿನಿಮಾ ಮಂದಿರದಲ್ಲಿ ಈ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. I saw none. Word of my visions reached the church, and I was asked to accompany a priest to an abbey in Romania. ದಿ ಪ್ರೆಡಿಟರ್ ಇಂಗ್ಲಿಷ್ ಸಿನಿಮಾ ಒಂದು ಆಕ್ಷನ್ ಸಿನಿಮಾವಾಗಿದ್ದು ಈ ಸಿನಿಮಾ ಇದೀಗಾಗಲೇ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಇದೀಗಾಗಲೇ ಈ ಸಿನಿಮಾದ ಟಿಕೆಟ್ಗಳು ಬುಕ್ ಆಗಿದೆ. Welcome to the Looney Bus. McKenna. Nebraska Williams. That's Coyle. That's Lynch. With Merckx. Why are you here? I don't think you believe me. ನ್ಯೂಸ್ ಬ್ಯೂರೋ V4 ನ್ಯೂಸ್ ಮಂಗಳೂರು. I had a run-in with a space alien.